ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಪುತ್ತೂರು ಜಿಲ್ಲಾ ವತಿಯಿಂದ ಬೀಸ್ ರೋಡ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆದು ಬಳಿಕ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಹಿಂದೂ ಕಾರ್ಯಕರ್ತರನ್ನ ಬಂಟ್ವಾಳ ಪೊಲೀಸರು ಬಂಧಿಸಿ ಬಿಡುಗಡೆಗೊಳಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಬಂಟ್ವಾಳ ಪ್ರಖಂಡದ ಅಧ್ಯಕ್ಷ ನ್ಯಾಯವಾದಿ ಪ್ರಸಾದ್ ಕುಮಾರ್ ರೈ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ನಿರಂತರವಾಗಿ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿ ಅಶಾಂತಿಯನ್ನು ಸೃಷ್ಟಿ ಮಾಡುತ್ತಿದೆ ಎಂದು ಆರೋಪಿಸಿದರು. ಬೆಂಬಲಿಗೆ ಮಾಡಿದ್ದು ತಪ್ಪು ಅಂತ ಇದುವರೆಗೆ ಒಬ್ಬ ಕಾಂಗ್ರೆಸ್ನ ಯಾವುದೇ ಮುಖಂಡ ಖಂಡಿಸಿಲ್ಲ. ಇವತ್ತು ಬಾಂಬ್ ಇಟ್ಟದ್ದು, ಇವತ್ತು ನಿನ್ನೆ ಡಿ.ಕೆ. ಶಿವಕುಮಾರ್ ಇದು ಬಾಂಬ್ ಇಟ್ಟದ್ದು ಯಾರು ಅಂತ ನಾವು ಆಲೋಚನೆ ಮಾಡಬೇಕು. ಇದು ವ್ಯಾಪಾರ ವೈಷಮ್ಯದಿಂದ ಇಟ್ಟ ಬಾಂಬು ಅನ್ನುವಂತಹ ಅತ್ಯಂತ ಬೇಜವಾಬ್ದಾರಿ ಹೇಳಿಕೆಯನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೊಡ್ತಾರೆ ಅಂತಾದ್ರೆ ಅದಕ್ಕಿಂತ ಅವಮಾನ ನಮಗೆ ಗೊತ್ತೋದಿಲ್ಲ. ಅದಕ್ಕೆ ಅವರನ್ನು ಬಡಿದೋಡಿಸಬೇಕಾಗಿರುವಂತಹ ಕಾಲ ಸರಿಯಾಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ವಿರೋಧಿ ನೀತಿಗಳು ಜಾರಿ ಆಗ್ತಾ ಇದೆ, ಗಮನಕಾರಿ ನೀತಿಗಳು ಜಾರಿ ಆಗ್ತಾ ಇದೆ. ಇತ್ತೀಚೆಗೆ ಮುಜರಾಯಿ ಇಲಾಖೆಯಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು. ಯಾವ ಸುತ್ತೋಲೆ? ಯಾವ್ದು ದೊಡ್ಡ ದೇವಸ್ಥಾನಗಳು ಕ್ಯಾಟಗರಿ ಎಲ್ಲಿ ಬರುತ್ತೆ, ಈ ದೇವಸ್ಥಾನಗಳಿಂದ 10% ಹಣವನ್ನು ನಾವು ತೆಗೆದುಕೊಳ್ಬೇಕು, ಸರ್ಕಾರ ವಜಾ ಮಾಡುತ್ತೆ ಅಂತ ಹೇಳುತ್ತೆ. ಈ 10% ಏನು ದೇವಸ್ಥಾನಗಳಿಂದ ಇವರು ಕದೀತಾರೆ, ಈ ಹುಂಡಿಯಿಂದ ಈ ಸರ್ಕಾರ ಏನು ಕದೀತಾರೆ, ಈ ಹಣ ಹೋಗುವುದಕ್ಕೆ, ಈ ಹಣ ಒಂದು ಯೋಜನೆಗೆ ಹೋಗುತ್ತೆ, ಆರಾಧನಾ ಅನ್ನುವಂಥ ಒಂದು ಯೋಜನೆಗೆ ಹೋಗುತ್ತೆ. ಆ ಆರಾಧನಾ ಯೋಜನೆಯಲ್ಲಿ ಯಾವುದನ್ನೇ ಷರತ್ತು ಅಂತ ಹೇಳಿದ್ರೆ, ಆ ಆರಾಧನಾ ಯೋಜನೆಯಲ್ಲಿ ಹಣ ಕ್ರೋಢೀಕರಣವಾಗುವಂಥದ್ದನ್ನೆಲ್ಲ